ಜಸ್ಟ್ ನೋಡುವುದು ಎಲ್ಲ ಆಪ್ಷನ್ಸ್ ಇದರಲ್ಲಿ. ಆಗ ಎಂತ ಆಯ್ತು, ಏನಾದರೂ ಇದು ಬಂತ, ಎರರ್ ಬಂತ? ಇದರಲ್ಲಿ ಎರರ್ ಬರ್ತಾ ಇತ್ತು, ರೀಕನೆಕ್ಟಿಂಗ್ ಅಂತ. ಏನಾದರೂ ಎರರ್ ಬಂತಾ? ಇಲ್ಲಲ್ಲ. ಇದರಲ್ಲಿ ರೀಕನೆಕ್ಟಿಂಗ್ ಅಂತ ಬರ್ತಾ ಇತ್ತು. ಹಾಗೆ ನಾನು ಕ್ಲೋಸ್ ಮಾಡಿ ಪುನಃ ಓಪನ್ ಮಾಡಿದ್ದು. ಇಲ್ಲಪ್ಪ, ಹಾಗೇನಿಲ್ಲ. ಯಾರು ಹೇಳಿದ್ದು ಗೊತ್ತಿಲ್ಲ, ನಾನು ಸಹ ಕೇಳಿ ನೋಡಬೇಕು, ನನಗೆ ಸಹ ಗೊತ್ತಿಲ್ಲ. ನಾನು ಸಬ್ಸ್ಕ್ರೈಬ್ ಮಾಡಿಟ್ಟಿದ್ದೇನಲ್ಲ, ಅವರೆಲ್ಲ ಒಂದು 2-3 ಸರಿ ಬರ್ತಾರೆ ಡೈಲಿ ಲೈವಿಗೆ. ಹಾಗೆ ನಾನು ಯೋಚಿಸಿದೆ. ಮತ್ತು 12 ಟೈಮ್ ಡ್ಯೂರೇಷನ್ ಏನಿಲ್ಲ, ಎಷ್ಟು ಟೈಮ್ ಸಹ ಮಾತಾಡ್ಬೋದು ಲೈವಲ್ಲಿ. ಅದೆಲ್ಲ ನೋಡಿದೆ ನಾನು ಇದರಲ್ಲಿ. ಮತ್ತು ಒಮ್ಮೆ ಕಟ್ ಮಾಡಿದ ನಂತರ ಇನ್ನೊಮ್ಮೆ ಜಾಯಿನ್ ಆಗ್ಬೋದಾ ಅಂತ ಗೊತ್ತಿಲ್ಲ ನನಗೆ. ಅದೊಂದು ಯಾರದ್ದಾದರೂ ಕೇಳಬೇಕು. ನಂದಿನಿ ಅಕ್ಕ ಇಲ್ಲ ಅಲ್ಲ, ಇಲ್ಲಾಂದರೆ ಅವ್ರ ಹತ್ರ ಆದರೂ ಕೇಳ್ಬೋದು. ಅವರಿನ್ನು ಯಾವಾಗ ಬರ್ತಾರ ಲೈವಿಗೆ? ಅವರಿನ್ನು ಕಾಶಿಯಲ್ಲಿಪ್ಪ, ಹರಿದ್ವಾರ ಆಚೆ ಎಲ್ಲ ಹೋಗ್ಲಿಕ್ಕೆ ಉಂಟಂತೆಲ್ಲ. ಆಚೆಲ್ಲ ಹೋಗಿ ಬರುವಾಗ ಇನ್ನು ಒಂದು 10 ದಿನ ಕಳಿಬೋದೇನೋ. ಅದಾಗ ಎರರ್ ಬಂತು, ರೀಕನೆಕ್ಟಿಂಗ್ ಎಂತಂತ ಗೊತ್ತಿಲ್ಲ. ಆದರೆ ಇಲ್ಲಿ ಸಿಗ್ನಲ್ ಉಂಟು, ಕರೆಕ್ಟ್ ಉಂಟು, ಏನು ಪ್ರಾಬ್ಲಮ್ ಇಲ್ಲ, ರೇಂಜ್ ಎಲ್ಲ ಉಂಟು. ಯಾಕೆ ಆಗಾಗ್ತದೆ ಅಂತ ಗೊತ್ತಿಲ್ಲ. ಒಬ್ಬರತ್ರ ಆಗೆಲ್ಲ ಕರೆಕ್ಟ್ ಎಲ್ಲ ಕೇಳಿದೆ ಲೈವಿನ ಬಗ್ಗೆ. ನನ್ನ ನಿಶು ಅಂತ ಒಬ್ರು ಇದ್ದಾರೆ, ಅವರು ಲೈವಲ್ಲಿ ಬಂದಿದ್ದರು. ಅವ್ರ ಹತ್ರ ಎಲ್ಲ ಕೇಳಿದೆ, ಇದೊಂದು ಕೇಳಲಿಕ್ಕೆ ಮರ್ತೋಯ್ತು. ಮತ್ತು 45 ಮಿನಿಟ್ಸ್ ಟು 50 ಮಿನಿಟ್ಸ್ ಮಾತ್ರ ಮಾಡಬೇಕು, ಮಾಡಬಾರ್ದು. ವಾಚ್ ಅವರ್ ಕೌಂಟ್ ಸುಮ್ಮನೆ ಇಲ್ಲ, 12 ಅವರ್ ಮಾಡ್ಬೋದು ಮಿನಿಮಮ್, 12 ಅವರ್ ಮಿನಿಮಮ್ ಮಾಡ್ಬೋದು. ಅದು ಈಗ ನಂದಿನಿ ಅಕ್ಕ ಎಲ್ಲ ಇದ್ದಾರಲ್ಲ, ಬೆಣ್ಣೆ ಕೃಷ್ಣ ಬ್ಲಾಗ್ ಮಾಡೋರು, ಅವರು 3 ಅವರ್ ಮಾಡ್ತಾರೆ, 7 to 10 ತನಕ ಮಾಡ್ತಾರೆ. 8 ಇಂದ 10 ತನಕ ಮಾಡ್ತಾರೆ ಅವರು. ಅದೆಲ್ಲ ಏನಿಲ್ಲ,
ಹಾಗೇನೇನಿಲ್ಲ, 12 ಆರ್ ಮಿನಿಮಮ್. ಈಗ ನಮ್ಮದು ಇವರಿದ್ದಾರೆ, ನಮ್ಮದೆಲ್ಲ ಕೆಲವು ಸತ್ಸಂಗದು ಮತ್ತು ಕೆಲವು ಉಂಟು. ಅವ್ರದ್ದೆಲ್ಲ ಲೈವ್ ಎಷ್ಟು ಆಗ್ತಾನೆ ಇರ್ತದೆ. ಈ ಧ್ಯಾನದ್ದೆಲ್ಲ, ಯೋಗ ಧ್ಯಾನದೆಲ್ಲ ನಮಗೆ ನಮ್ಮದು ಉಂಟದ್ರ ಲಿಂಕ್ ಎಲ್ಲ. ಅವರದ್ದು ದಿನ ಇಡೀ ಆಗ್ತಾನೆ ಇರ್ತದೆ ಲೈವ್. ಮತ್ತು ನಿನ್ನೆ ಪುನಃ ನಾನು ನೋಡಿದೆ ಯೂಟ್ಯೂಬ್ದು ಗೈಡ್ಲೈನ್ಸಲ್ಲಿ ಹುಡುಕಿ ನೋಡಿದೆ, ನೋಡುವ 12 ಆರ್ ಮಿನಿಮಮ್ ಅಂತ ಇತ್ತು. ವಾಚರ್ ಕೌಂಟ್ ಆಗಲ್ಲ, ಆಗತ್ತೆ. ಕೌಂಟ್ ಆಗದಿದ್ದರೆ ನಂದಿನಿ ಅಕ್ಕನವರೆಲ್ಲ ಯಾಕೆ ಅಷ್ಟು ಹೊತ್ತು ಕೂತ್ಕೊಳ್ತಾರೆ, ಕೆಲಸ ಇಲ್ವ ಅವರಿಗೆ? ನಾನು ಮೊನ್ನೆ ಮಾಡಿದ್ದೆ, ಮೊನ್ನೆ ಎಷ್ಟು 1 ಅವರನ್ನು ಮಾಡಿದ್ದೆ. ನಿಮ್ಮ ಹತ್ರ ಮಾತಾಡಿದಾಗ ಎಂತ ಗೊತ್ತಿಲ್ಲ, ನೆನಪಿಲ್ಲ. ಆಗ 1 ಅವರ್ ಕೌಂಟ್ ಆಗಿದೆ ಅದರಲ್ಲಿ. ನಾನು ಮತ್ತೆ 1 ಅವರ್ಗಿಂತ ಜಾಸ್ತಿ ಯಾವತ್ತೂ ಮಾಡಲಿಲ್ಲ. ಅದರಲ್ಲಿ ಫುಲ್ 1 ಅವರ್ 3 ಮಿನಿಟ್ ಏನೋ ಕೌಂಟ್ ಆಗಿದೆ. ಈಗ ಯಾರು ಗೊತ್ತುಂಟಾ, ಇನ್ನೊಂದು ಯಾವುದು ಉಂಟು ವ್ಲಾಗ್ನವರು, ಕುಕ್ಕಿಂಗ್ ಚಾನಲ್. ಅವರು ಬೆಳಿಗೊಮ್ಮೆ ಬಂದರು ಲೈವ್, ಮಧ್ಯಾಹ್ನವೇ ಬಂದರು ಲೈವ್, ಇನ್ನು ಸಂಜೆ ಸಹ ಬರ್ತಾರೆ ನೋಡಿ. ಈಗ ಅದೆಲ್ಲ ಏನಿಲ್ಲ, ನಮಗೆ ಡೌಟ್ ಇದ್ದರೆ ಖಾಲಿ ಯೂಟ್ಯೂಬ್ದು ಕಮ್ಯುನಿಟಿ ಗೈಡ್ಲೈನ್ ಓಪನ್ ಮಾಡಿದರೆ ಆಯಿತು, ಗೊತ್ತಾಗ್ತದೆ ಅದರಲ್ಲಿ ಎಲ್ಲ ಬರ್ತಿದ್ದಾರೆ. ಅದರಲ್ಲಿ ಹಾಕಿದರು ಮಿನಿಮಮ್ 12 ಆರ್ ಲೈವ್ ಅಂತ ಹಾಕಿದರು ಪರ್ ಡೇ. ನಾನು ಲೈವ್ ಮಾಡಬೇಕು, ಆದಮೇಲೆ ಬರ್ತೀನಿ. ಅದು ಕೆಲವೊಂದ್ಸರಿ ಲೈವ್ ಮಾಡಿದರೆ ಅದರಲ್ಲಿ ಸಹ ಸಬ್ಸ್ಕ್ರೈಬರ್ ಸಿಗ್ತಾರೆ. ಒಬ್ಬರು ಯಾರೋ ಬಂದರು ಲೈವಲ್ಲಿ, ಅದರಲ್ಲಿ ನಾನು ಇದು ಹಾಕಿದ್ದೇನೆ, ಎಂಥದ್ದು ಪೋಲ್ ಹಾಕ್ತೇನೆ, ಸ್ಟಾರ್ಟ್ ಅ ಪೋಲ್ ಅಂತ ಉಂಟು ಇದರಲ್ಲಿ, ಅದು ಹಾಕಿದ್ದೆ ಅಲ್ಲ, ಆರ್ ಯು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹಾಕಿದ್ದೇನೆ. ಅದರಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಬಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತೇಳಿ ಕ್ಲಿಕ್ ಮಾಡಿ ಹೋಗಿದ್ದಾರೆ. ಮಾಡಲಿಲ್ಲ ಅಂತ, ಅವರು ಸಬ್ಸ್ಕ್ರೈಬರ್ ಅಲ್ಲ. ನೋಡಿ ಅಂಥವರೆಲ್ಲ ಬರ್ತಾರೆ. ನಾವೀಗ ಫೇಸ್ ತೋರಿಸಿ ಮಾತಾಡಿದರೆ ಅವರಿಗೆ ಒಂದು ಕನೆಕ್ಷನ್ ಬರ್ತದೆ, ಗೊತ್ತಾಯ್ತಾಗ. ಕನೆಕ್ಷನ್ ಆದರೆ ಅವರಿಗೊಂದು, ಈಗ ನಾವು ಏನು ಕಾಣುವುದಿಲ್ಲ ಅಲ್ಲ ಈಗ ಮುಖ ಎಲ್ಲ, ಹಾಗೆ ಯಾರು ಏನು ಅಂತೇಳಿ ಹೋಗ್ತಾರೆ. ಈಗ ನಾವೀಗ ಮಾತಾಡಿದರೆ ಫೇಸ್ ತೋರಿಸಿ ಎಲ್ಲ, ಹಾಗೆ ಸಬ್ಸ್ಕ್ರೈಬ್ ಆಗದವರೊಬ್ರು ಬಂದ್ರಲ್ಲ, ಅವ್ರು ಸಬ್ಸ್ಕ್ರೈಬ್ ಮಾಡ್ತಾರೆ. ನೋಡುವ ನೆಕ್ಸ್ಟ್ ಏನು ಮಾತಾಡ್ತಾರೆ, ಇಂಟ್ರೆಸ್ಟಿಂಗ್ ಆಗಿ ಏನಾದರೂ ಮಾತಾಡ್ತಾರೆ ಅಂದರೆ ನಿಮಗೆಲ್ಲ ಹಾಗೆ ಮಾಡ್ಬೋದು. ನಿಮ್ಮದು ಸ್ಟ್ಯಾಂಡಲ್ಲಿ ಜನ ಇಲ್ವಾ? ಅವರಾದ್ರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಮಾರ್ರೆ.
ಮತ್ತು ಯಾರಿಗೆ ಈಗ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದರೆ ಬೆಲ್ ಬಟನ್ ಒತ್ತಿ ಒತ್ತಿ ಕೇಳಬೇಕು ನೆನಪಲ್ಲಿ. ಇಲ್ಲದ್ರೆ ಸಬ್ಸ್ಕ್ರೈಬ್ ಮಾಡಿ ಸುಮ್ಮನೆ ಕೂತ್ಕೊಳ್ತಾರೆ. ನಾವೇನಾದರೂ ಲೈವ್ ಮಾಡುವಾಗ ಏನಾದರೂ ಫೈಲ್ಸ್ ಅಪ್ಲೋಡ್ ಮಾಡುವಾಗ ಅವರಿಗೆ ನೋಟಿಫಿಕೇಷನ್ ಹೋಗೋದಿಲ್ಲ, ಸುಮ್ಮನೆ ಇರ್ತಾರೆ ಅವರು ಅಷ್ಟೇ. ಅದಕ್ಕೆ ಮೇಯ್ನ್ ನೋಟಿಫಿಕೇಷನ್ ಆನ್ ಮಾಡಲೇಬೇಕು, ಆಗಲೇ ನಮಗೆ ಲಾಭ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮುಂಚೆ ಅದನ್ನೇ ಹೇಳಬೇಕು, ಈಗ ಬೆಲ್ ಬಟನ್ ಒತ್ತಿ ಅಂತ. ಇಲ್ಲಾದರೆ ಎಂಥ ಪ್ರಯೋಜನ ಉಂಟು. ಮತ್ತೊಂದು ಡೌಟ್ ಉಂಟು ನನಗೆ, ಅದು ನಾಳೆ ಕೇಳಬೇಕು ಅವಳ ಹತ್ರ, ನಿಶನ್ ಹತ್ರ. ಈಗ ನಾವು ಯಕ್ಷಗಾನ ಅದಿದೆಲ್ಲ ನಾವು ಶೂಟ್ ಮಾಡ್ತೇವೆ, ಇಲ್ಲೆಲ್ಲ ಬಂದಿದ್ದಾಗ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಯಕ್ಷಗಾನದೆಲ್ಲ, ಅದು ಈಗ ನಾನು ಅಪ್ಲೋಡ್ ಮಾಡಿದ್ದೇನೆ, ಎಲ್ಲ ಆಗಿದೆ. ಏನು ಎಂಥ ಸ್ಟ್ರೈಕ್ ಏನು ಬರಲಿಲ್ಲ, ಕಾಪಿರೈಟ್ ಏನು ಬರಲಿಲ್ಲ. ಅದರದ್ದೇನಾದರೂ ಪ್ರಾಬ್ಲಮ್ ಉಂಟಾ ಅಂತ ಕೇಳಬೇಕು ಅವಳತ್ರ.